ರಾಜ್ಯದ ವಿಶೇಷವಾಗಿ ಹಿಂದೂ ಧರ್ಮದ ಪ್ರಸಿದ್ಧ ಕ್ಷೇತ್ರವಾಗಿರತಕ್ಕಂತಹ ಎಡೆನೀರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಪ್ರವಾಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಾಹನವನ್ನು ತಡೆದು ಆ ವಾಹನದ ಮೇಲೆ ಕಲ್ಲು ತೂರಾಟ ಮಾಡಿರ್ತಕ್ಕಂಥ ಘಟನೆಯನ್ನು ನಾನು ಖಂಡಿಸ್ತೇನೆ. ಪರಮ ಪೂಜ್ಯ ಶ್ರೀಗಳು ಧಾರ್ಮಿಕ ಕಾರ್ಯದ ನಿಮಿತ್ತ ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಈ ರೀತಿಯ ಘಟನೆ ಆಗಿರ್ತಕ್ಕಂಥದ್ದು ಇದು ಖಂಡನಾರ್ಹವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಎಡೆನೀರು ಮಠ ಸಾಮರಸ್ಯದ ಸಂಕೇತವಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಎಲ್ಲ ಮತ ಧರ್ಮಗಳಿಗೂ ನಿರಂತರವಾಗಿರ್ತಕ್ಕಂಥ ಪ್ರೇರಣೆಯನ್ನು ಕೊಟ್ಟುಕೊಂಡು ಬಂದಿರತಕ್ಕಂಥ ಮಠ. ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಒಂದು. ಅಂತಹ ಮಠದ ಪೀಠಾಧಿಪತಿಗಳ ವಾಹನದ ಮೇಲೆ ತೆರೆದು ಕಲ್ಲು ತೂರಾಟಗಳು ಬಾಕಿ ಘಟನೆಗಳು ನಡೆದಿರತಕ್ಕಂಥದ್ದು ಬಾಕುಳದ ಸಮಾಜಕ್ಕೆ ಆಘಾತ ತಂದಿದೆ. ಸಾಮಾನ್ಯ ಜನರ ಗತಿಯನ್ನು ಕೇರಳದಲ್ಲಿ ಅನ್ನತಕ್ಕಂತಹ ಭಯ ಪ್ರಾರಂಭ ಆಗಿದೆ. ಕೇರಳ ಸರ್ಕಾರ ಸೋಮೋಟವಾಗಿ ಇದಕ್ಕೆ ಕೇಸ್ ದಾಖಲು ಮಾಡಿಕೊಂಡು ಯಾರ್ಯಾರು ಆರೋಪಿಗಳಿದ್ದಾರೆ ಅವರನ್ನು ಬಂಧಿಸಬೇಕಿತ್ತು. ಘಟನೆ ನಡೆದು 2 ದಿನ ಆದರೂ ಇವತ್ತಿನವರೆಗೆ ಈ ಘಟನೆಯ ತಪ್ಪಿತಸ್ಥರು ಯಾರು ಅವರನ್ನು ಬಂಧನ ಮಾಡತಕ್ಕಂಥ ಕ್ರಮಕ್ಕೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಕೈ ಹಾಕಲಿಲ್ಲ. ಮತ ಬ್ಯಾಂಕಿನ ಹಿಂದೆ ಇರತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ, ಪಿಣರಾಯಿ ವಿಜಯನ್ ಮುಖ್ಯಮಂತ್ರಿಗಳು ಈ ಘಟನೆಯನ್ನು ಗಂಭೀರವಾಗಿ ತಗೋಬೇಕಿತ್ತು. ಇವತ್ತಿನವರೆಗೆ ಈ ಘಟನೆಗೆ ಗೃಹ ಸಚಿವರು ಯಾವುದೇ ಹೇಳಿಕೆ ನೀಡದೇ ಇರತಕ್ಕಂಥದ್ದು, ಈ ಘಟನೆಯ ತನಿಖೆಗೆ ಆದೇಶ ಮಾಡದೇ ಇರತಕ್ಕಂಥದ್ದು, ಇದರಲ್ಲಿ ಕಮ್ಯುನಿಸ್ಟ್ ಸರ್ಕಾರದ ಕೇರಳದಲ್ಲಿ ನಡೀತಕ್ಕಂತಹ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಇದು ವಿಫಲ ಆಗಿದೆ ಈ ಸರ್ಕಾರ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಈ ರೀತಿಯ ಘಟನೆಗಳು ನಡೆದಾಗ ತಕ್ಷಣ ಅದಕ್ಕೆ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ ಭಾಳಷ್ಟು ಘಟನೆಗಳು ನಡೀಬಹುದು ಅನ್ನತಕ್ಕಂಥ ಭಯ ಸಾಮಾನ್ಯ ಜನರಲ್ಲಿ ಬಂದಿದೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೇನೆ, ಗೃಹ ಸಚಿವರಿಗೆ ಒತ್ತಾಯ ಮಾಡ್ತೇನೆ, ನಿಮ್ಮ ಸರ್ಕಾರದ ಜವಾಬ್ದಾರಿ ಏನು, ನಿಮ್ಮ ಸರ್ಕಾರದ ನಿಲುವುಗಳೇನು? ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಪೀಠಾಧಿಪತಿಗಳ ವಾಹನದ ಮೇಲೆ ಹಲ್ಲೆಗಳು ನಡೆದಾಗ ಮೌನವಾಗಿರ್ತಕ್ಕಂಥ ಸರ್ಕಾರದ ನಡೆ ಏನು? ಕಮ್ಯುನಿಸ್ಟ್ ಸರ್ಕಾರ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಆಧಾರದಲ್ಲಿ ಆಡಳಿತ ನಡೆಸ್ತಾ ಇದೆಯೋ ಅಲ್ವಾ? ಕೋಮು ಭಾವನೆಗಳ ಹಿಂದೆ, ಒಂದು ಮತದ ಶಕ್ತಿಗಳ ಹಿಂದೆ ಈ ಸರ್ಕಾರ ನಡೀತಾ ಇದೆಯಾ ಅನ್ನತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಅದಕ್ಕೋಸ್ಕರ ತತ್ಕ್ಷಣ ಸೋಮೋಟೋ ಕೇಸ್ ದಾಖಲು ಮಾಡಬೇಕು. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಈ ಭಾಗದಲ್ಲಿ ದೇವಸ್ಥಾನಗಳ ಕಳವು ನಡೀತಾ ಇದೆ. ದೇವಸ್ಥಾನಗಳ ಒಳಗೆ ನುಗ್ಗಿ ಅಲ್ಲಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳ ಭಾವನೆಗಳಿಗೆ, ನಂಬಿಕೆಗಳಿಗೆ ಧಕ್ಕೆ ತರ್ತಕ್ಕಂಥ ಘಟನೆ ನಡೀತಾ ಇದೆ. ಕಳ್ಳರು, ದರೋಡೆಕೋರರು ಎಲ್ಲ ಕಡೆಗಳಲ್ಲಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇಡೀ ಕೇರಳದಲ್ಲಿ, ವಿಶೇಷವಾಗಿ ಕಾಸರಗೋಡು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ತತ್ಕ್ಷಣ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಪರಮ ಪೂಜ್ಯ ಸ್ವಾಮೀಜಿಯವರ ಹಿಂದೆ ಇಡೀ ಹಿಂದೂ ಸಮಾಜ ಇದೆ, ಇಡೀ ಭಕ್ತ ಸಮುದಾಯ ಇದೆ. ಹಿಂದೂ ಸಮಾಜ ಕೈಗೊಟ್ಟು ಕೂತ್ಕೊಳ್ಳುವಂಥ ಸಮಾಜ ಅಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಈ ಮಠದ ಜೊತೆ ನಾವೆಲ್ಲ ಇದ್ದೇವೆ ಅನ್ನತಕ್ಕಂಥ ಭಾವನೆಗೋಸ್ಕರ ಇವತ್ತು ನಾನು ಜಿಲ್ಲೆಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀಕಾಂತ್, ಸುಧಾ ಒಟ್ಟಾಗಿ ಬಂದಿದ್ದೇವೆ. ಎಲ್ಲ ನಮ್ಮ ತಂಡದ ಜೊತೆ ಬಂದಿದ್ದೇವೆ. ಸ್ವಾಮಿಗಳ ಹತ್ರ ಮಾತುಕತೆ ಮಾಡಿದ್ದೇನೆ. ಇಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಪೂರ್ಣ ವಿವರವನ್ನು ನಾನು ತಗೊಂಡಿದ್ದೇನೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.